ಸರ್, ಈಗ ಇಲ್ಲಿ ಭಂಡಾರ ಮನೆಯದ್ದು ಕೊಂಡಣದಲ್ಲಿ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಮೇಲೆ ನೇರ ಆರೋಪಗಳು ಬರ್ತಾ ಇದೆ, ಅದರ ಬಗ್ಗೆ ಏನು ಅಂತ? ನೋಡಿ, ದೇವರು ನನಗೆ ಮತ್ತು ನನ್ನ ಕ್ಷೇತ್ರಕ್ಕೆ ದೊಡ್ಡವಾದ ಸಂಬೋಧನೆ ಕಲ್ಪಿಸಿದ್ದಾನೆ. ಅದೇನಂತ ಹೇಳಿದ್ರೆ, ಇಲ್ಲಿ ಏನೇ ಒಂದು ವಿಚಾರ ಆದರೂ ಕೂಡ ಅದು ಯೂಟಿ ಕಾರದೊಂದು ಬೇಕು ಮಧ್ಯದಲ್ಲಿ, ಇಲ್ಲದೆ ಸರಿ ಆಗುದಿಲ್ಲ. ಅದು ಮಸೀದಿಯಲ್ಲಿ ಗಲಾಟೆ ಆಗಲಿ, ದೇವಸ್ಥಾನದ ಅವರವರ ಸಮಸ್ಯೆ ಆಗಲಿ, ಪಕ್ಷ ಮಧ್ಯೆ ಗಲಾಟೆ ಆಗಲಿ, ಇನ್ನು ತಂದೆ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡಲಿ, ಹೆಂಡತಿ ಗಂಡ ಇದಾಗಲಿ, ಮಕ್ಕಳು ಗಲಾಟೆ, ಯೂಟಿ ಕಾರ್ ಒಂದು ಹೆಸರಿಲ್ಲದಿದ್ರೆ ಅದು ಯಾರಿಗೆ ಸಮಾಧಾನ ಬರೋದಿಲ್ಲ. ಅದು ನನಗೆ ದೇವರು ಕೊಟ್ಟಂತ ದೊಡ್ಡ ಮಟ್ಟದೊಂದು ವರ ಅಂತ ನಾನು ಎನಿಸಿಕೊಂಡು ಅದು ನಾನು ಸ್ವೀಕರಿಸಿದ್ದೇನೆ. ಅದು ಹೀಗಲ್ಲ, ನಾನು MLA ಆಗುವ ಮುಂಚೆಯೇ ನನಗೆ ಉಲ್ಲಾಲಕ್ಕೆ ಮೊದಲು ನನಗೆ ಸಂಬಂಧ ಕಲ್ಪಿಸಿದ್ದಾರೆ, ಸ್ವೀಕರಿಸಿದ್ದೇನೆ. ಅದನ್ನು ನಿಭಾಯಿಸಲು ನಾನು ಇವತ್ತು ಜವಾಬ್ದಾರಿ. ಯಾಕೆಂತ ಹೇಳಿದರೆ, ನನ್ನ ತಾಯಿ ಹುಟ್ಟಿದಲ್ಲಿ ಕಡಬದಲ್ಲಿ, ತಂದೆ ಊರಲ್ಲಿ ಉಪ್ಪಳದಲ್ಲಿ, ನಾನು ಹುಟ್ಟಿದಲ್ಲಿ ಮಂಗಳೂರಲ್ಲಿ ಅಲ್ವಾ. ಈಗ ನಾವು ತಂದೆಯವರು ಶಾಸಕ ಬಂದದ್ದಲ್ಲಿ ಉಳ್ಳಾಲದಲ್ಲಿ. ತಂದೆ ಮತ್ತು ತಾಯಿ ತೀರಿ ಹೋದಾಗ ನಮ್ಮ ತಂದೆ ಮತ್ತು ತಾಯಿಯ ಅಂತ್ಯಸ್ಕಂಸ ಮಾತ್ರ ಇದು ಎಲ್ಲಿದೆ? ಉಳ್ಳಾಲದಲ್ಲಿದೆ. ಸೊ ನಾನು ಹೆಚ್ಚು ಕಮ್ಮಿ ಆದರೂ ಕೂಡ ನನ್ನೂ ಕೂಡ ಉಳ್ಳಾಲದ ಮಣ್ಣಿಗೆ ನಾನು ಸೇರುವವನು. ಇದು ದೇವರು ಕಲ್ಪಿಸಿದಂತ ನನಗೆ ಮತ್ತು ಉಳ್ಳಾಲಕ್ಕೆ ಕಲ್ಪಿಸಿದ ಸಂಬಂಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರೇ ಆರೋಪ ಮಾಡಿದ್ರು ಕೂಡ ನಾನು 1 ಇಂಚು ಬಿಟ್ಟು 1 ಸೆಂಟಿಮೀಟರ್ ಕೂಡ ನಾನು ಕುಗ್ಗಲಿಕ್ಕೆ ಹೋಗುವುದಿಲ್ಲ. ಅದನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಅದೊಂದು ಪವಿತ್ರವಾದ ದೇವಸ್ಥಾನ, ಎಲ್ಲರೂ ಕೂಡ ವಿಶ್ವಾಸವಿಡುವಂಥ ಒಂದು ಸ್ಥಳ ಇವತ್ತು ಆಗಿದೆ. ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಆ ದೇವಸ್ಥಾನವೇ ಅದಕ್ಕೆ ಸೂಕ್ತವಾದ ಉತ್ತರ ಕೊಡ್ತದೆ. ನನ್ನಿಂದ ಏನೋ ತಪ್ಪಾಗಿದ್ದರೆ ಅದೆಲ್ಲ ಶಿಕ್ಷೆ ನನಗೆ ಸಿಕ್ಕಲಿ. ನನ್ನ ಮೇಲೆ ಅವರು ಆರೋಪ ಮಾಡಿ, ಅವರು ಸುಳ್ಳು ಆರೋಪ ಮಾಡಿ ರಾಜ್ಯಕ್ಕೆ ಲಾಭ ತಗೊಳ್ಳಿ ಪ್ರಯತ್ನ ಪಡ್ತಿದ್ರೆ ದೇವರಿಗೆ ಶಿಕ್ಷೆ ಕೊಡೋದು ಬೇಡ, ಅವರನ್ನು ಕ್ಷಮಿಸಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಲ್ಲಿ ವಿಚಾರ ಏನಂತ ಹೇಳಿದರೆ, ಯಾರು ಏನಾಗಿದೆ ಅಲ್ಲಿರುವಂಥ ಸಮಸ್ಯೆಯನ್ನು ಈ ಹಿಂದೆ ನನ್ನ ಗಮನಕ್ಕೆ ತಂದಾಗ ನಾನು ಎರಡೂ ಗುಂಪಿನವ್ರಿಗೆ ಹೇಳಿದ್ದೇನೆ, ಇದು ಧಾರ್ಮಿಕ ಸಂಬಂಧಪಟ್ಟಂಥ ವಿಚಾರ ಮತ್ತು ಇದೊಂದು ದೇವಸ್ಥಾನ ಸಂಬಂಧಪಟ್ಟಂಥ ವಿಚಾರ. ನನಗಿದರ ABCD ಗೊತ್ತಿಲ್ಲ. ನಾನಿಲ್ಲಿ ಪ್ರತಿನಿಧಿ ಆಗಿರ್ಬೋದು, ಅದರ ಹಿಂದೆ ಏನು, ಅದರ ಮುಂದೆ ಏನು, ಅದರ ಪರಂಪರೆ ಏನು, ಸಂಪ್ರದಾಯ ಏನು, ಪಾವಿತ್ರ್ಯ ನಮ್ಗೆ ಅದರಲ್ಲಿ ಗೊತ್ತಿಲ್ಲ. ನಾವು ಶಾಸಕರಾಗಿ ಹೋಗಿ ಬಂದು ನಮ್ಮ ಗೌರವ ಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿ ಬರ್ತೇವೆ. ಅದು ಬಿಟ್ಟು ಅದು ನಾನು ಇದಕ್ಕೆ ಇಂಟರ್ಫಿಯರ್ ಆಗುವುದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇಲ್ಲಿರೋ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಒಂದು ಧಾರ್ಮಿಕ ಸನ್ನಿಧಿಯಲ್ಲಿ ಯಾವುದೇ ಒಂದು ಕಟ್ಟಡ ಅದು ಅಧಿಕೃತವ ಅನಧಿಕೃತವ ಅಂತ ಹೇಳಿ ಅಲ್ಲಿಯ ಗುರುಗಳಿದ್ದಾರೆ, ಅಲ್ಲಿಯ ತಂತ್ರಿಗಳಿದ್ದಾರೆ, ಅಲ್ಲಿಯ ಧಾರ್ಮಿಕ ಸ್ವಾಮೀಜಿಗಳಿದ್ದಾರೆ, ಅವರು ಅದನ್ನು ತೀರ್ಮಾನ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಅದು ಯಾವುದೇ ಒಂದು ವಿಚಾರ ಏನದನ್ನೋದು, ಯಾವುದೇ ಒಂದು ಸನ್ನಿಧಿ ಕಟ್ಟಡ ಅದು ಪರ್ಮಿಷನ್ ಇದು ಮಾಡಿದ್ದಾರಾ ಇಲ್ಲದ ಮಾಡೋದು ನಮ್ಗೆ ಗೊತ್ತಿಲ್ಲ. ಅದನ್ನು ಯಾವುದೇ ಒಂದು ಕಟ್ಟಡ ಎಲ್ಲಿಯಾದರೂ ಕೂಡ ಕೆಡವಿದು ಸರಿಯಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಅದು ಯಾರಾದರೂ ಕೂಡ JCB ತಗೊಂಡೋಗಿ ಧಾರ್ಮಿಕ ಒಂದು ವ್ಯಾಪ್ತಿಯಲ್ಲಿರುವಂಥ ಕಟ್ಟಡವನ್ನು ರಾತ್ರಿ ಅದನ್ನು ಬಹುಶಃ ಇವತ್ತು ಕೆಡವಿದ್ದು ಸರಿಯಲ್ಲ ಅಂತ ಫಸ್ಟಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದಕ್ಕೆ ಏನೇನು ಕಾನೂನು ಕ್ರಮ ತಗೊಳ್ಬೇಕಾ, ಏನಾದರೂ ಪೊಲೀಸ್ ಅವರು ತಗೊಂಡಿದ್ದಾರೆ, ಅದು ಹೆಚ್ಚು ಕಮ್ಮಿ ಆಗಿದೆ, ಏನು ಕೂಡ ಆಗಲಿಲ್ಲ. ಇನ್ನೊಂದು ಮುಂದೆ ಏನಾಗಬೇಕು ಅಂತ ಹೇಳಿಕೊಂಡು ಅದಕ್ಕೆ ಅದರ ತಂತ್ರಿಗಳಿದ್ದಾರೆ, ಅದಕ್ಕೆ ಬರುವಂಥ ಕಮಿಟಿ ಇದ್ದಾರೆ, ಅವರು ಅದನ್ನು ನಿಭಾಯಿಸ್ತಾರೆ. ಆಡಂತ ಮಂಡ್ಯರಿದ್ದಾರೆ. ಯಾಕಂದ್ರೆ ಇಲ್ಲಿ ಸಂಪ್ರದಾಯ ಇದೆ, ಮುಖ್ಯಸ್ಥರು ಅಂತ ಹೇಳಿ ಒಂದು. ಎರಡನೇದು ಬಹುಶಃ ಇವತ್ತು ಧಾರ್ಮಿಕ ಪರಿಷತ್ತಿನಿಂದ ಆಯ್ಕೆ ಆಗುವಂಥ ಒಂದು ನಮ್ಮ ಇದೆಲ್ಲ ಕೂಡ ಸಮಸ್ಯೆಗೆ ಬಂತು. ಈ ಯಾರು ನನ್ನ ಮೇಲೆ ಆರೋಪ ಮಾಡ್ತಾರೆ, ಇನ್ನೂ ಆರೋಪ ಮಾಡ್ತಾರೆ, ನನ್ನ ಸರಿಯ ತಪ್ಪನ್ನು ಧಾರ್ಮಿಕ ವ್ಯಕ್ತಿ ಪರಿಷತ್ತಿನ ಮುಖ್ಯಸ್ಥರು ಮುಂದೆ ಮಾಹಿತಿಯಲ್ಲಿದ್ದಾರೆ, ಸರಿಯ ತಪ್ಪ ಗೊತ್ತಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ನನಗೆ ಇಡೀ ಊರ ಸಮಸ್ಯೆ ಗೊತ್ತ. ಇಂಥದೆಲ್ಲ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ, ತಾರಾತುರಿಯಲ್ಲಿ ನನ್ನ ಆರೋಪ ಮೇಲೆ ಮಾಡುವಂಥ ಸರ್ಕಾರ ಇತ್ತಲ್ಲ ಹಿಂದೆ ಆ ತಾರಾತುರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳ ಪರಂಪರೆ ಸಂಪ್ರದಾಯ ಇತಿಹಾಸ ಅರ್ಥ ಮಾಡಿಕೊಳ್ಳದೆ ಧಾರ್ಮಿಕ ಪರಿಷತ್ ವ್ಯಾಪ್ತಿಗೆ ದೇವಸ್ಥಾನ ಸೇರಿಸಿದ್ರಲ್ಲ, ಅದು ಎಲ್ಲ ಸಮಸ್ಯೆಗೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಇವರು ಆಲೋಚನೆ ಮಾಡದೆ ಅನಗತ್ಯವಾಗಿ ನಮ್ಮ ತಲೆಗೆ ತಂದು ಇವತ್ತು ಯಾಕೆ ಅವಕಾಶ ಬೇಕು. ಅದಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರದವರು ಅಥವಾ ನನ್ನ ಕ್ಷೇತ್ರದ ಹೊರಗಿನವರು, ಇದಕ್ಕೆ ಇಲ್ಲಿಯ ತನಕ ಇದಕ್ಕೆ ಬಂದು ನೋಡದವರು ಈಗ ಬಂದದಕ್ಕೆ ಆರೋಪ ಮಾಡ್ತಾರೆ ಅಂದರೆ ನಾನು ಅದಕ್ಕೇನು ಉತ್ತರ ಕೊಡಲಿಕ್ಕೆ ರಾಜ್ಯಕ್ಕೆ ಹೋಗುವುದಿಲ್ಲ. ಇದರೆಲ್ಲ ರಾಜ್ಯಕ್ಕೆ ಲಾಭ ತಗೊಳ್ಳಿಕ್ಕೆ ನೀವು ಯಾರು ಕೂಡ ಹೋಗಬೇಡಿ. ನೀವು ಸುಳ್ಳು ಆರೋಪ ಮಾಡಿದ್ದಕ್ಕೆ UT ಕಾಯ್ದರೆ ನಿಮಗೆ ಉತ್ತರ ಕೊಟ್ಟರೆ ಎಷ್ಟು ಕೊಡ್ಬೋದು.
ಅದು ದೇವರಿಗೂ ಉತ್ತರ ಕೊಡುವ ನೀವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಕೊಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ವಲ್ಪ ಭಕ್ತಿ ಬಾಯಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ಕೂಡ ಇರಬೇಕಂತೇಳಿ ಸುಳ್ಳು ಆರೋಪ ಮಾಡುವವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಇದರಲ್ಲಿ ನಾವು ನಾನು ಒಬ್ಬ ಶಾಸಕನಾಗಿ ಇದರಲ್ಲಿ ನಾನು ಯಾವುದೇ ವಿಚಾರನ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಎಲ್ಲ ನಮ್ಮ ಹಿಂದೂ ಸಹೋದರರು ಯಾವುದಕ್ಕೆ ಸಂಬಂಧಪಟ್ಟವರಿದ್ದಾರೆ, ನಮ್ಮ ಧಾರ್ಮಿಕ ಪರಿಷತ್ ಮುಂದೆ ಯಾವುದು ಬರ್ತದೆ, ಅಲ್ಲಿಯ ತಂತ್ರಿಯವರೇನಿದ್ದಾರೆ ಮತ್ತು ಈಗ ಅಡ್ಮಿನಿಸ್ಟ್ರೇಟರ್ ಇದ್ದ ಕಾರಣ ಹೊಸ ಕಮಿಟಿ ಬರೋ ತನಕ ಇವತ್ತು ಈ ರೀತಿಯ ಅನಗತ್ಯವಾಗಿ ಈ ರೀತಿಯ ಘಟನೆ ಮಾಡೋದು ಕೂಡ ಎಲ್ಲಿಯೂ ಕೂಡ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮತ್ತು ಯಾರು ಕೂಡ ರಾಜಕೀಯ ಲಾಭ ತೆಕ್ಕೊಳ್ಳಿಕ್ಕೆ ಸುಳ್ಳು ಆರೋಪ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ನಮ್ಮ ಸೋದರನಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಇಂಟರ್ಫಿಯರ್ ಇಂದ ಸೆಕ್ಷನ್ ಸಣ್ಣದು ಹಾಕಿ ಅರ್ಧ ದಿನದಲ್ಲಿ ಅವರು ಜಾಮೀನಲ್ಲಿ ಬಂದಿದ್ದಾರೆ. ಅದಕ್ಕೆ ನೀವೇ ಸೆಕ್ಷನ್ ನಿಮ್ಮ ಇಂಟರ್ಫಿಯರ್ ಆಗಿದೆ ಸೆಕ್ಷನ್ ಅಲ್ಲಿ ಅನ್ನುವಂಥದ್ದು ಆರೋಪ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾವು ಇದನ್ನು ಏನೋ ಇಂಟರ್ಫಿಯರ್ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಕೆಡವಿದು ಸರಿಯಲ್ಲ, ಅದು ಕಾನೂನು ಪ್ರಕಾರ ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ. ಇದು ನನ್ನ ಉತ್ತರ. ನನ್ನ ಕ್ಷೇತ್ರಕ್ಕೆ ಹೊರಗೆ ಪಟ್ಟಂಥವರು ನನ್ನ ಬಗ್ಗೆ ಹೇಳಿದರೆ ಅದಕ್ಕೆ ನಾನು ಲೆಕ್ಕ ತಗೊಳ್ಳಿಕ್ಕೆ ನಾನು ಹೋಗುವುದಿಲ್ಲ. ನಾನು ಏನಾದರೂ ಮಹತ್ವ ಕೊಡಿದ್ರೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಜನರು ಏನಾದರೂ ಹೇಳಿದರೆ, ನನ್ನ ಕ್ಷೇತ್ರ ವ್ಯಾಪ್ತಿಯ ಸಣ್ಣ ಮಗು ಕೂಡ ಹೇಳಿದರೆ ಅದು ನಾನು ಗಣನೆಗೆ ತೆಕ್ಕೊಳ್ತೇನೆ. ನನ್ನ ಕ್ಷೇತ್ರಕ್ಕೆ ಹೊರಪಟ್ಟಂಥ ಹೊರಗಿನವರು ಏನೇ ಆರೋಪ ಮಾಡಿದ್ರು ಕೂಡ ನಾನು ಲೆಕ್ಕಕ್ಕೆ ತೆಗೊಳ್ಳೋದಿಲ್ಲ, ಅದನ್ನು ಗಮನಕ್ಕೆ ಇಟ್ಕೊಳ್ಳೋದಿಲ್ಲ. ನಾವಿಲ್ಲಿ ಇಂಟರ್ಫಿಯರ್ ಆಗಲಿಲ್ಲ.